Attention! With that, we march!
स्तुतिभिः देवै सदा वन्दिता सा मां पातु सरस्वती भगवती निःशेषजाड्यापहा शुक्लां ब्रह्म विचारसार परमा आद्या जगद्व्यापिनी वीणा पुस्तकधारिणी अभयदा जाड्यान्तकारापहा हस्ते स्फटिकमालिकां विदातिं पद्मासने संस्थिता वन्दे तां जगदीश्वरी भगवती बुद्धिप्रदां शारदा. ಸ್ವಾಗತಿಸಲು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ಮೋಹನ್ ದಾಸ್ ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಉದ್ಘಾಟನಾ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇರುವಂತಹ ಎಲ್ಲ ಅತಿಥಿಗಳು ಎಲ್ಲ ಅಭ್ಯಾಗತರು ನಮ್ಮ ಶಾಲೆಗೆ ಅಥವಾ ಶೈಕ್ಷಣಿಕ ಚಟುವಟಿಕೆಯನ್ನ ನೋಡುವಂತಹ ವೀಕ್ಷಿಸುವಂತಹ ಜನರು. ಶಿಕ್ಷಣ ಇಲಾಖೆಯಿಂದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಅದೇ ರೀತಿ ಮತ್ತೋರ್ವರು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು. ಈ ಶಾಲೆ ಪ್ರತಿ ವರ್ಷವೂ ವಾರ್ಷಿಕ ಕ್ರೀಡಾಕೂಟ ಮತ್ತು ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಇಂದಿನಿಂದಲೂ ಆಚರಿಸಿಕೊಂಡು ಬರುವಂತಹ ಒಂದು ಪದ್ಧತಿ. ಒಟ್ಟಿಗೆ ಶಾಲಾ ಶೈಕ್ಷಣಿಕದ ಒಟ್ಟಿಗೆ ಇದು ಕೂಡ ಅದರ ಭಾಗ. ವ್ಯಕ್ತಿಯ ಅಥವಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತೇಳಿ ಆದರೆ ಕ್ರೀಡಾ ಚಟುವಟಿಕೆ, ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆ ಕೂಡ ಅತಿ ಮುಖ್ಯ. ಇವತ್ತಿನ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ನಮ್ಮವರೇ ಈ ಶಾಲೆಯ ನಿಕಟಪೂರ್ವ ಸಂಚಾಲಕರಾಗಿ ಕೆಲಸ ಮಾಡಿದಂತಹ, ಶಾಲೆಯ ಅಭಿವೃದ್ಧಿಗಾಗಿ ದುಡಿದಂತಹ ನಮ್ಮವರೇ ಆದಂತಹ ದೇವಿದಾಸ್ ಟಿ ಉಚ್ಚಿಲ್ ಅವರನ್ನ ಕೇಳಿಕೊಂಡಾಗ ಸಂತೋಷದಲ್ಲಿ ಒಪ್ಪಿಕೊಂಡು ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ನಾನು ನಿಮ್ಮವರೇ ಎಂಬುದಾಗಿ ಭಾವಿಸಿ ಇಲ್ಲಿ ಬಂದಿದ್ದಾರೆ. ಅವರನ್ನ ಶಾಲೆಯ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ, ಎಲ್ಲ ಹೆತ್ತವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟವನ್ನ ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ರವಿಶಂಕರ್, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ಈ 2 ವರ್ಷದಿಂದ ಉಡುಪಿ ಜಿಲ್ಲೆಯಿಂದ ಇಲ್ಲಿಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಯಾಗಿ ಬಂದಿದ್ದಾರೆ. ಮೊದಲು ಉಡುಪಿ ಜಿಲ್ಲೆ ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಜಿಲ್ಲೆಯಾಗಿತ್ತು. ಸಾಧಾರಣ ನಾನು ವೃತ್ತಿಗೆ ಆಗಮಿಸುವ ಆ ಸಂದರ್ಭದಲ್ಲಿ 94ರಿಂದ 97ರ ಒಳಗೆ ಈ 2 ಜಿಲ್ಲೆಗಳು ಒಟ್ಟಿಗೆ ಕಾರ್ಯ ನಿರ್ವಹಿಸ್ತಾ ಇದ್ದೆವು. ನಾವು ಇಲ್ಲಿಂದ ಬೈಂದೂರು ತನಕ ನಾವು ಕ್ರೀಡಾ ಚಟುವಟಿಕೆಗಳಿಗೆ ಅಥವಾ ಕಾರ್ಯಾಗಾರಗಳಿಗೆ ಹೋಗ್ತಾ ಇದ್ದೆವು. ಈಗ 2 ಜಿಲ್ಲೆಗಳು ಬೇರೆ ಬೇರೆ ಆಗಿವೆ. ಅವರು ಆ ಜಿಲ್ಲೆಯಿಂದ ಈ ಜಿಲ್ಲೆಗೆ ದೈಹಿಕ ಪರಿವೀಕ್ಷಣಾಧಿಕಾರಿಯಾಗಿ ಬಂದಿದ್ದಾರೆ. ಈ ಶಾಲೆಯ ಚಟುವಟಿಕೆಗಳನ್ನ ವೀಕ್ಷಿಸಬೇಕು ಎಂಬುದಾಗಿ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನ ಶಾಲಾ ಪರವಾಗಿ, ಎಲ್ಲ ವಿದ್ಯಾರ್ಥಿ ಶಿಕ್ಷಕರ ಪರವಾಗಿ ಮತ್ತು ಆಡಳಿತ ಮಂಡಳಿಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧ್ವಜಾರೋಹಣವನ್ನ ಗೈಯಲಿದ್ದಾರೆ ನಾಗೇಶ್ UH. ಇವರು ಪೊಲೀಸ್ ವೃತ್ತಿಯಲ್ಲಿದ್ದು ನಿವೃತ್ತರಾದಂಥವರು, ಶಿಸ್ತುಬದ್ಧವಾದ ಜೀವನವನ್ನ ನಡೆಸಿದವರು, ಶಾಲೆಯ ಆಡಳಿತ ಮಂಡಳಿಯ ಮೊದಲಿನ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದವರು. ಅವರನ್ನು ಕೂಡ ಈ ಶಾಲಾ ಪರವಾಗಿ, ಅಧ್ಯಾಪಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೀತಾ ಡಿ ಶೆಟ್ಟಿ, ಈ ಕ್ಲಸ್ಟರ್ನ CRPಗಳು, ಮಕ್ಕಳ ಅದರಲ್ಲಿಯೂ ಕನ್ನಡ ಮಾಧ್ಯಮದ, ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಅವರ ಕ್ಲಸ್ಟರ್ನ ಎಲ್ಲಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ಯಾವ ರೀತಿ ಇದ್ದಾರೆ,
ನಮ್ಮ ಶಾಲೆಗೆ ಅವರು 3-4 ಸಲ ಭೇಟಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ತನ್ನ ಶೈಕ್ಷಣಿಕ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ತಮ್ಮದೇ ಆದ ಪುಟ್ಟ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಅವರನ್ನ ಈ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಅವರು ಕೂಡ ಸಂತೋಷದಲ್ಲಿ ಒಪ್ಪಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರ ಪರವಾಗಿ, ಆಡಳಿತ ಮಂಡಳಿಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರೇ ಪ್ರಕಾಶ್ ಪಟಪಾಡಿ ಈ ಶಾಲೆಯ ಮೊದಲನ ಹಳೆ ವಿದ್ಯಾರ್ಥಿ. ಅದೇ ರೀತಿ ಅವರ 2 ವಿದ್ಯಾರ್ಥಿಗಳು ಕೂಡ ಇದೇ ಕ್ರೀಡಾಂಗಣದಲ್ಲಿ ಆಟ ಆಡಿ ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರನ್ನು ಕೂಡ ಕೇಳಿಕೊಂಡಾಗ ಸಂತೋಷವಾಗಿ ಒಪ್ಪಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಇಲ್ಲಿ ನೆರೆದಂತ ಎಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಚಿದಾನಂದ್ ಆರ್ ಉಚ್ಚಿ, ಮೂರೂರ ಭೂಮಿ ಮೋಯ ಮಹಾಸಭಾ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಈ ಶಾಲೆಯ ಪ್ರತಿಯೊಂದು ಆಗುಹೋಗುಗಳಲ್ಲಿ ಭಾಗವಹಿಸಿದವರು. ಅವರನ್ನು ಕೂಡ ಎಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೋಯ ಮಹಾಸಭಾ ಸೋಮೇಶ್ವರ ಇದರ ಈಗಿನ ಅಧ್ಯಕ್ಷರಾದಂತಹ ಹರೀಶ್ ಟಿ ಉಚ್ಚಿಲ್ ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೋಯ ಮಹಾಸಭಾ ಸೋಮೇಶ್ವರ ಉಚ್ಚಿಲ ಇದರ ಸದಸ್ಯರು ಆದಂತಹ ರತನ್ ಉಚ್ಚಿಲ್ ಇವರು ಇದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪಿಟಿಎ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಪ್ರೇಮನಾಥ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ವಿದ್ಯಾಸಂಸ್ಥೆಯ ಈಗಿನ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಶಿಕ್ಷಕರಾಗಿ ಅದೇ ರೀತಿ ಸಿಆರ್ಪಿ ಆಗಿ ಅದೇ ರೀತಿ ಮುಖ್ಯೋಪಾಧ್ಯಾಯರಾಗಿ ದುಡಿದಂತಹ ಅತ್ಯುತ್ತಮ ಅನುಭವ ಹೊಂದಿದಂತಹ ನಮ್ಮ ಈಗಿನ ಸಂಚಾಲಕರು ರೋಹಿತ್ ಆಶ್ವಾಸ್ ಸರ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅದೇ ರೀತಿ ಹೆತ್ತವರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮಾಧ್ಯಮದ ಮಿತ್ರರಾದಂತಹ ಹೊಸಕುರಲ್ ಬಲಗದ ಮಿತ್ರರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಈಗ ವಾರ್ಷಿಕ ಕ್ರೀಡಾಕೂಟದ ಧ್ವಜಾರೋಹಣದ ಸಮಯ. ನಮ್ಮ ಶಾಲೆಯ ಧ್ವಜವನ್ನು ಹೆಮ್ಮೆಯಿಂದ ಧ್ವಜಾರೋಹಣಗೈಯಲು ಗೌರವಾನ್ವಿತ ಅತಿಥಿ ಶ್ರೀ ನಾಗೇಶ್ UH ಹಾಗೂ ಎಲ್ಲ ಅತಿಥಿಗಳು ಇವರೊಂದಿಗೆ ಸೇರಿಕೊಂಡು ಧ್ವಜಾರೋಹಣಗೈಯಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Salute. Order. He is a symbol of purity, harmony and goodwill, a symbol of peace among the people of the world. The torch will now be taken around the ground by the students and later will be handed over to the chief guest to declare the meet open.
of class 7. She is a national level football player, represented Dakshina Kannada hockey team in Karnataka State Mini Olympic Games. Good football defense player, selected to Karnataka football team. ಈಗ ಕ್ರೀಡಾ ಜ್ಯೋತಿ ಮೊಹಮ್ಮದ್ ಫಾಯಿದ್ 6ನೇ ತರಗತಿ ಇವರ ಕೈಯಲ್ಲಿ. ಇವರು ತಾಲೂಕು ಮಟ್ಟದ 600 ಮತ್ತು 400 ಮೀಟರ್ ಓಟದಲ್ಲಿ 3ನೇ ಸ್ಥಾನ, ಖೋ-ಖೋ ಮತ್ತು ಕಬಡ್ಡಿ ಕ್ರೀಡಾಪಟು. Next, it is handed over to Sinchana of class 7. She is a proud athlete of her school who represented the Karnataka team in the national level football tournament. She is a good handball player and center forward hockey player. ಈಗ ಕ್ರೀಡಾ ಜ್ಯೋತಿಯು ಹಸ್ತಾಂತರಗೊಳ್ಳಲಿದೆ. ವೈಸುದಿ ಸಿಲ್ಸಿಲಾ 8ನೇ ತರಗತಿ ಇವರಿಗೆ. ರಾಷ್ಟ್ರ ಮಟ್ಟದ ಮಿನಿ ಒಲಿಂಪಿಕ್ ಗೇಮ್ಸ್ 2022 ಬೆಂಗಳೂರು. ಇಲ್ಲಿ ನಡೆದ ಹಾಕಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ತಂಡದ ಹಾಕಿ ಗೋಲ್ ಕೀಪರ್ ಆಗಿ ಉತ್ತಮ ಪ್ರದರ್ಶನ ನೀಡಿದ ನಮ್ಮ ಶಾಲೆಯ ಮತ್ತೋರ್ವ ಕ್ರೀಡಾಪಟು, ಉತ್ತಮ ಕರಾಟಪಟು ಮತ್ತು ಶಟಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ. The task of taking over the torch now goes to Shreyas Shetty of class 9. He is a good 100 meter and 200 meter sprinter participated in Karnataka State Mini Olympic Games. He is a good handball player participated in district level handball tournament. ಈಗ ಜ್ಯೋತಿಯನ್ನು ಹಿಡಿದುಕೊಂಡಿರುವವರು ಪ್ರತೀಕ್ ಎನ್ ಕೊಟ್ಟಾರಿ ಮತ್ತು ಭೂಮಿಕಾ ಎನ್ ಕೊಟ್ಟಾರಿ. ಶಾಲಾ ನಾಯಕನಾಗಿರುವ ಪ್ರತೀಕ್ ಎನ್ ಕೊಟ್ಟಾರಿ 10ನೇ ತರಗತಿ, ರಾಜ್ಯ ಮಟ್ಟದ ಐಜುಲ್ ಆಟಗಾರ ಮತ್ತು ಉತ್ತಮ ಹ್ಯಾಂಡ್ಬಾಲ್ ಆಟಗಾರ. ಇನ್ನೊಂದೆಡೆ ತಂಗಿಯಾಗಿರುವ ಭೂಮಿಕಾ ಎನ್ ಕೊಟ್ಟಾರಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುವ ನಮ್ಮ ಶಾಲೆಯ ಹೆಮ್ಮೆಯ ಕ್ರೀಡಾಪಟು. ಉತ್ತಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾದ ಇಬ್ಬರು ಅಣ್ಣ ತಂಗಿಯರ ಜೋಡಿಯು ಕ್ರೀಡಾ ಜ್ಯೋತಿಯನ್ನು ವೇದಿಕೆಯಲ್ಲಿ ಆಸೀನರಾದ ಇಂದಿನ ಅತಿಥಿಗಳಿಗೆ ಹಸ್ತಾಂತರಿಸಲಿದ್ದಾರೆ. To light the lamp. दीपं ज्योतिकरं ज्योति दीपं ज्योतिजनार्दनः दीपो हरतु मे पापं दीपं ज्योति नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तु ते आत्मज्योतिप्रदीप्ताय ब्रह्मज्योति नमोऽस्तु ते ब्रह्मज्योतिप्रदीप्ताय गुरुज्योति नमोऽस्तु ते गुरुज्योति नमोऽस्तु ते गुरुज्योति नमोऽस्तु ते ಸ್ವಲ್ಪ ಇದೆ ಸಾಕು ಸಾಕು ಒಟ್ಟಿ. As the pigeons fly, ವಿದ್ಯಾಸಂಸ್ಥೆಯ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಶಾಲೆಯ ತಾಲೂಕಿನ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಗೌರವ ಎತ್ತಿ ಹಿಡಿಯುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ.
ಶುಭ ವಂದನೆಗಳು. 2022-23ನೇ ಸಾಲಿನ ಚಿಲಬೋವಿ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವಂತಹ 2 ದಿನಗಳ ಈ ಕ್ರೀಡಾಕೂಟ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂಭ್ರಮ ದಿನ ಅಂತ ಹೇಳಿದ್ರೆ ಕ್ರೀಡಾಕೂಟದ ದಿನ. ಅದಲ್ಲದೆ ಇವತ್ತಿನ ಈ ಸುಂದರವಾದಂತಹ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿಕಟಪೂರ್ವ ಶಾಲಾ ಸಂಚಾಲಕರಾಗಿರುವಂತಹ ಶ್ರೀ ದೇವದಾಸ್ ಟಿ ಹುಚ್ಚೂರವರೇ, ಧ್ವಜಾರೋಹಣವನ್ನು ನಿರ್ವಹಿಸಿದಂತಹ ನಾಗೇಶ್ ರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೀತಾ ಡಿ ಶೆಟ್ಟಿ CRP ಮಂಗಳೂರು ದಕ್ಷಿಣ ವಲಯ ಹಾಗೂ ಪ್ರಕಾಶ್ ಭಟ್ಪಾಡಿಯವರೇ ಹಾಗೂ ಪ್ರಸ್ತುತ ಸಂಚಾಲಕರಾಗಿರುವಂತಹ ರೋಹಿತಾಶ್ರವರೇ ಹಾಗೂ ವೇದಿಕೆಯಲ್ಲಿ ಆಸೀನವಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಮುದ್ದು ಮಕ್ಕಳೇ, ಈ ಶಾಲೆಯ ಮುಖ್ಯ 2 ಶಾಲೆಗಳ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಜೀವನದಲ್ಲಿ ಶಾರೀರಿಕ ಬೆಳವಣಿಗೆಗೆ ಕ್ರೀಡೆ ಅತ್ಯಂತ ಮುಖ್ಯವಾದ. ಈ ಶಾಲೆಯಲ್ಲಿ ಸುಂದರವಾದಂತಹ ಆಟದ ಮೈದಾನ ಇದೆ. ಹಾಗೆಯೇ ಸುತ್ತಲೂ ಸುಂದರವಾದಂತಹ ವೃಕ್ಷಗಳು, ಮರಗಿಡಗಳಿಂದ ಕೂಡಿರುವಂತಹ ನೆರಳು ನೀಡುವಂತಹ ಒಂದು ಸುಂದರ ಮರಗಳಿದೆ. ಇವತ್ತು ಶಾಲೆಗಳು ಇದೆ, ಆದರೆ ಶಾಲೆಯಲ್ಲಿ ಕ್ರೀಡಾಂಗಣಗಳು ಬಹಳ ಕಡಿಮೆ. ನಾವು ಹಲವಾರು ಶಾಲೆಗಳು ನೋಡಿದ್ದೇವೆ. ಶಾಲೆ ಒಳ್ಳೆ ಸುಂದರವಾಗಿ ನೋಡ್ಲಿಕ್ಕೆ ಬಿಲ್ಡಿಂಗ್ ಎಲ್ಲ ಇದೆ, ಆದರೆ ಕ್ರೀಡಾಂಗಣ ಇಲ್ಲ. ಇದು ಸುಂದರವಾದಂತಹ ಕ್ರೀಡಾಂಗಣ ಹೊಂದಿರುವಂಥದ್ದು ನಿಮ್ಮ ಭಾಗ್ಯ ಅಂತ ಹೇಳ್ಬೋದು. ಶಾಲೆ ಮಕ್ಕಳು LKG ಇಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಿ. ಇವತ್ತಿನ ಈ ಮಾರ್ಚ್ ಪಾಸ್ಟ್ನಲ್ಲಿ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಹಾಗೆ ದೊಡ್ಡ ಮಕ್ಕಳೆಲ್ಲ ಸುಂದರವಾಗಿ ಮಾರ್ಚ್ ಪಾಸ್ಟ್ ಮಾಡಿದ್ದೀರಿ. ನಿಮಗೆಲ್ಲರೂ ಮತ್ತೊಮ್ಮೆ ಯಾಕಂದ್ರೆ ಈ ಶಾಲೆ ನಮ್ಮ ಇಲಾಖೆ ವತಿಯಿಂದ ನಡೆಯುವಂತಹ ಕ್ರೀಡಾಕೂಟಗಳಲ್ಲಿ, ಪಂದ್ಯಾಟಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ. ಅದರಲ್ಲಿ ಈ ವಿದ್ಯಾಸಂಸ್ಥೆ ಹಾಕಿಯಲ್ಲಿ ಹಾಗೂ ಫುಟ್ಬಾಲ್ನಲ್ಲಿ ವಿಭಾಗೀಯ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ, ಈಗ ಹಾಕಿಯಲ್ಲಿ ರಾಷ್ಟ್ರ ಮಟ್ಟದವರೆಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರನ್ನು, ಅಧ್ಯಾಪಕ ವೃಂದವನ್ನು ಹಾಗೂ ಸಂಸ್ಥೆಯ ಎಲ್ಲ ಬಂಧುಗಳನ್ನು ಅಭಿನಂದಿಸಲೇಬೇಕು. ಅದಕ್ಕಾಗಿ ನಾವು ಇಲಾಖೆ ಪರವಾಗಿ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತು ಸುಮಾರು 400ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿರುವಂತಹ ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನೀವು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಮಕ್ಕಳು, ನಾನು ನೋಡಿದೆ ಕೆಲವು ಶಾಲೆಗಳಲ್ಲಿ ಹೋದಾಗ ಹೇಳ್ತಾರೆ, ಸರ್ ಬೇಗ ಮಕ್ಕಳು ತಲೆ ತಿರುತ್ತಾರೆ, ಬೀಳ್ತಾರೆ ಬಿಸಿಲಿಗೆ ಅಂತ. ನೋಡಿ, ಎಲ್ಲ ಮಕ್ಕಳು ಬಿಸಿಲಲ್ಲೇ ಕೂತಿದ್ದೀರಿ, ನಿಂತಿದ್ದೀರಿ ಸುಮಾರು 10 ನಿಮಿಷವರೆಗೆ ಹೆಚ್ಚು ಕಾಲಕ್ಕೂ. ಅದು ಯಾರೂ ಇದಾಗಲಿಲ್ಲ. ಯಾಕಂದ್ರೆ ನಾವು ದೈನಂದಿನವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀವಿ. ಇವತ್ತು ನೀವು ನೋಡಿರ್ಬೋದು, ನಮ್ಮ ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಕಾಯಿಲೆಗಳಂತಂದ್ರೆ ಸಕ್ಕರೆ ಕಾಯಿಲೆ ಅಂತ, ಡಯಾಬಿಟಿಸ್ ಅಂತ ಹೇಳ್ತಾರೆ, BP, ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಹಾಗೆ ಇವತ್ತು ಅನೇಕ ಕಾಯಿಲೆಗಳು ಸಹ ಬರ್ತಾ ಇದ್ದಾವೆ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆಗಳು. ಎಲ್ಲ ಕಾರಣ ನಮ್ಮದು ಒಂದನೇದಾಗಿ ನಮ್ಮ ಆಹಾರ ಪದ್ಧತಿ, ಎರಡನೇದಾಗಿ ನಮ್ಮ ಜೀವನ ಶೈಲಿಗಳು. ಯಾಕಂದ್ರೆ ಹಿಂದೆಲ್ಲ ಜನ ನಾವಿರುವಾಗ ಸಣ್ಣದಿರುವಾಗ ನಾವು ಆಟ ಆಡಿ ಬಂದವರೇ. ಆದ್ರಿಂದ ನಮ್ಗೆ ಎಷ್ಟೊತ್ತು ಬಿಸಿಲಿನಲ್ಲಿ ನಿಂತರೂ ಏನು ಸಮಸ್ಯೆ ಆಗುದಿಲ್ಲ. ನೀವು ದಿನಂಪ್ರತಿಯೂ ನೀವು ಕನಿಷ್ಠ ಅರ್ಧ ಗಂಟೆ ಆದ್ರೂ ನೀವು ಮಕ್ಕಳೆಲ್ಲರೂ ನಿಮ್ಮ ಶಾರೀರಿಕ ಚಟುವಟಿಕೆ ತೊಡಗಿಸಿಕೊಳ್ಳೇಬೇಕು. ಇಲ್ಲಿದ್ರೆ ಮುಂದೆ ಬಹಳ ಕಷ್ಟ. ಯಾಕಂದ್ರೆ ಇವತ್ತಿನ ಆಹಾರ ಪದ್ಧತಿ ಎಲ್ಲ ಪ್ಯಾಕ್ಡ್ ಫುಡ್ಗಳು, ಅದು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಬೇಗ ಹದಗೆಡ್ತದೆ. ಬಾಯಿಗೆ ಎಷ್ಟು ರುಚಿಯಾಗಿರ್ತದೋ ಅದು ಆರೋಗ್ಯಕ್ಕೆ ಅಷ್ಟೇ ಹಾನಿಕಾರಕ. ಕುರ್ಕುರೆ, ಲೇಸು, ಇವ ಸಣ್ಣ ಸಣ್ಣ ಶಾಪ್ಗಳಲ್ಲಿ ಎಲ್ಲ ಅದೇ ಇರುವಂಥದ್ದು. ಫಸ್ಟಿಗೆ ಮಕ್ಕಳೆಲ್ಲ ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸಲು ಆರೋಗ್ಯವಂತರಾಗಿರೋದಿಲ್ಲ, ಬೇಗ ಆರೋಗ್ಯ ಹದಗೆಡ್ತದೆ. ಅದಕ್ಕಾಗಿ ನೀವೇನ್ ಮಾಡಬೇಕು, ಮನೆಯ ಆಹಾರವನ್ನೇ ಸೇವಿಸಬೇಕು, ಉತ್ತಮವಾದಂತಹ ಆಹಾರವನ್ನೇ ಮನೆಯಲ್ಲೇ ಮಾಡುವಂತಹ ಆಹಾರವನ್ನೇ ಸೇವಿಸಬೇಕು. ಅಂಗಡಿಯ ಪ್ಯಾಕೆಟ್ ಫುಡ್ಗಳೆಲ್ಲ ತಿಂದ್ರು ಕೂಡ ಏನಾಗ್ತದೆ, ಬೇಗ ನಮ್ಮ ಆರೋಗ್ಯ ಹದಗೆಡ್ತದೆ. ಮತ್ತು ನಾವು ದಪ್ಪ ಕಾಣಿಸ್ಬೋದು, ಆದರೂ ಆರೋಗ್ಯವಂತರಾಗುವುದಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಬೇಕಾದ್ರೆ ಎಲ್ಲ ದೈಹಿಕ ಚಟುವಟಿಕೆ ಬೇಕೇ ಬೇಕು. ಇವತ್ತು ಮತ್ತು ನಾಳೆ 2 ದಿವಸ ಕ್ರೀಡಾ ಚಟುವಟಿಕೆಗಳಿದೆ. ಮಕ್ಕಳಿಗೆಲ್ಲ ತುಂಬಾ ಸಂತೋಷ ಇದ್ದಾರೆ. ಯಾಕಂದ್ರೆ ಹೇಳಿದ್ರೆ
ಕ್ರೀಡೆ ಅಂದರೆ ವಾರ್ಷಿಕ ಕ್ರೀಡಾಕೂಟ ಅಂದರೆ ನಮ್ಮ ಹುಟ್ಟಿದ ಹಬ್ಬವನ್ನು ನಾವು ಆಚರಿಸುವಾಗ ಮನೆಗಳಲ್ಲಿ ಹೇಗೆ ಸಂತೋಷ ಪಡ್ತೇವೋ ಹಾಗೆ ಶಾಲೆಗಳಲ್ಲಿ ವಾರ್ಷಿಕ ಕ್ರೀಡಾಕೂಟ ಆಚರಿಸುವುದಂತಾಗ ಎಲ್ಲ ಮಕ್ಕಳು ಸಂತೋಷ ಪಡ್ತಾ ಇದ್ದೀರಿ. ಹಾಗೆ ಇವತ್ತು ಈ ಸಂಸ್ಥೆ 2 ದಿನ ವಾರ್ಷಿಕ ಕ್ರೀಡಾಕೂಟ ಹಾಗೆ ಮುಂದೆ ವಾರ್ಷಿಕೋತ್ಸವ ಅಂತ ಹೇಳಿ ಸಹ ಆಚರಿಸ್ತಾ ಇದ್ದಾರೆ. ಇಂತಹ ಈ ಸಮಾರಂಭಕ್ಕೆ ನನಗೆ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ವಿದ್ಯಾಸಂಸ್ಥೆಯ ಸಂಚಾಲಕರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತನಾಡ್ತೀನಿ. May I now request our respected chief guest, Geeta D. Shetty, to address the gathering. ಬಹಳ ಒಂದು ಸಂಭ್ರಮದ ದಿನ ಇವತ್ತು. ನೀವೆಲ್ಲರೂ ಕೂಡ ಸೇರಿದ್ದೀರಿ. ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ 2 ವರ್ಷಗಳಿಂದ ಈ ಕೊರೋನಾದಿಂದಾಗಿ ನಮ್ಮೆಲ್ಲ ಸಹಪಾಠ್ಯ ಚಟುವಟಿಕೆಗಳು ಸಹಪಾಠ್ಯ ಕಾರ್ಯಕ್ರಮಗಳೆಲ್ಲ ಕೂಡ ಒಂದು ಹಂತದಲ್ಲಿ ಸ್ಥಗಿತವಾಗಿತ್ತು. ಆದರೆ ಇವತ್ತು ಪುನಃ ಎಲ್ಲರೂ ಸಂಭ್ರಮಿಸುವಂತಹ ವಾತಾವರಣ, ಅದರಲ್ಲೂ ಕೂಡ ನೀವೀಗ ಮಾಡಿದಂತಹ ಪಥಸಂಚಲನ ಹಾಗೂ ಕವಾಯತು ಬಹಳ ಖುಷಿ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟೊಂದು ಶಿಸ್ತುಬದ್ಧವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಶಾಲೆಯ ಪಾತ್ರ ಬಹಳ ಮಹತ್ವದ್ದು. ಅದರಲ್ಲೂ ಕೂಡ ತೊಡಗಿಸಿಕೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ತುಂಬಾ ಶ್ರಮಿಸಿದ್ದಾರೆ ಎನ್ನುವಂಥದ್ದನ್ನು ನೋಡುವಾಗ ಬಹಳ ಗೊತ್ತಾಗ್ತದೆ. ಇನ್ನು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವಂತಹ ಸಂದರ್ಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪರಿಚಯಿಸಿದ್ರು. ಒಳ್ಳೆಯ ಬಾಲ ಪ್ರತಿಭೆಗಳು ನೀವು ಇದ್ದೀರಿ. ಒಂದು ಹೆಮ್ಮೆಯ ಶಾಲೆ ನನಗೆ ಕ್ಲಸ್ಟರ್ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನನಗೆ. ನಾನು ಬಂದಾಗಿನಿಂದ ಸುಮಾರು 7 ತಿಂಗಳಿಂದ ನಾನು ಈ ಶಾಲೆಯನ್ನು ಗಮನಿಸಿದ್ದೇನೆ. ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಉತ್ತಮವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವಂತಹ ಹೆಮ್ಮೆಯ ಶಾಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಒಳ್ಳೆಯ ಶಾಲೆಯಲ್ಲಿ ಕಲಿಯುವಂತಹ ಅವಕಾಶ ನಿಮಗೆ ಸಿಕ್ಕಿದೆ. ಹಾಗಾಗಿ ನೀವು ಬಹಳ ಪುಣ್ಯಶಾಲಿಗಳು. ನಿಮ್ಮ ಕೀರ್ತಿ ಇನ್ನಷ್ಟು ಕೂಡ ಬೆಳಗಲಿ ಹಾಗೂ ಈ ಒಂದು ಅವಕಾಶ ನಿಮ್ಮ ಪ್ರತಿಭೆಯನ್ನ ಅರಳಿಸಲಿ, ಶಾಲೆಯ ಕೀರ್ತಿ ಬೆಳಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಮಗೊಂದು ಅವಕಾಶವನ್ನು ನೀಡಿದಂತಹ ಶಾಲೆಯ ಸಂಚಾಲಕರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಮಾತುಗಳನ್ನು ಮಾಡಿದ್ದಾರೆ. ಧನ್ಯವಾದಗಳು ಮೇಡಮ್. ಇಂದಿನ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಚ್ಚಿಲ ಗೋವಿ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಶಾಲಾ ಸಂಚಾಲಕರು ಶ್ರೀ ದೇವದಾಸ್ ಟಿ. ಉಚ್ಚಿಲ್ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಪ್ರತಿ ವರ್ಷವೂ ಶಾಲಾ ವಾರ್ಷಿಕೋತ್ಸವಕ್ಕೆ ಪೂರ್ವಭಾವಿಯಾಗಿ ನಮ್ಮಲ್ಲಿ ಕ್ರೀಡೋತ್ಸವ ನಡೆಯುವುದು ಒಂದು ಪದ್ಧತಿ. ಹಲವಾರು ವರ್ಷಗಳಿಂದ ನಾವು ಇದನ್ನು ಆಚರಿಸಿಕೊಳ್ತಾ ಬಂದಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಈ ವರ್ಷ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಇಂಥ ಕ್ರೀಡಾಕೂಟವನ್ನು ಆಚರಿಸಲಿಕ್ಕೆ. ಬಹುಶಃ ಎಲ್ಲ ಶಾಲೆಗಳು ಇದನ್ನು ರೂಢಿ ಮಾಡಿಟ್ಕೊಂಡಿದೆ. ಶಾಲಾ ವಾರ್ಷಿಕೋತ್ಸವದ ಮೊದಲು ಒಂದು ಕ್ರೀಡಾಕೂಟ ಮಾಡೋದು, ಅನಂತರ ವಾರ್ಷಿಕೋತ್ಸವ ಮಾಡೋದು. ನಮ್ಗೆ ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಮಕ್ಕಳು ನಮ್ಮ ಶಾಲೆಯ ಕೀರ್ತಿಯನ್ನು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಮಕ್ಕಳನ್ನು ನಾನು ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಬಹಳ ಹೆಮ್ಮೆಯಿಂದ ಅಭಿನಂದಿಸ್ತೇನೆ. ಈ ವಾರ್ಷಿಕೋತ್ಸವವನ್ನು ಆಚರಿಸುವ ಮೂಲಕ ಆ ಮಕ್ಕಳನ್ನ ಗೌರವಿಸುವಂತ, ಅವರ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವಂತ ಕೆಲಸಗಳು ನಡೆಯಲಿ ಅಂತ ನಾನು ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯಲ್ಲಿ ಕೇಳಿಕೊಳ್ತೇನೆ. ಬಹಳ ಚೆನ್ನಾಗಿ ನೀವು ಈಗ ಪ್ರದರ್ಶನವನ್ನು ಮಾಡಿದ್ರಿ, ಪಥಸಂಚಲನ ಮಾಡಿದ್ರಿ, ಕವಾಯತು ಮಾಡಿದ್ರಿ. ಕೊನೆಗೆ ಇಲ್ಲಿ ಒಂದು ಪ್ರತಿಜ್ಞೆಯನ್ನು ಕೂಡ ತಗೊಂಡ್ರಿ. ಶಾಲೆಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಚ್ಯುತಿವಾರದ ರೀತಿಯಲ್ಲಿ ನಡೆದುಕೊಳ್ತೇವೆ. ಬಹುಶಃ ಇದನ್ನ ಜೀವನದಲ್ಲಿ ಮುಂದೆ ಪಾಲಿಸುವಂತಾಗಬೇಕು. ನೀವೇನು ಪ್ರತಿಜ್ಞೆ ತಗೊಳ್ತೀರಾ ಅದನ್ನ ನೆನಪಿಟ್ಕೊಳ್ಬೇಕು. ಮುಂದೆ ನೀವು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕ್ರೀಡಾಪಟುಗಳಾಗಿ ಮಿಂಚಬಹುದು. ಯಾಕೆ ಹೇಳ್ತೇನೆ ಅಂತಂದ್ರೆ, ಇವತ್ತು ಕ್ರೀಡೆಯನ್ನ ಗೆಲ್ಬೇಕಾದ್ರೆ, ಒಂದು ಕ್ರೀಡೆಯಲ್ಲಿ ನಾವು ಗೆಲ್ಬೇಕಂತಂದ್ರೆ ಮೋಸದಿಂದ ಗೆಲ್ಲುವಂತ ಪದ್ಧತಿಗಳು ಆರಂಭವಾಗಿದೆ. ಅದು ಉದ್ದೀಪನ ಮತ್ತು ತಗೊಳ್ಳೋದಿರ್ಬೋದು. ಒಂದು ಗೆಲ್ಬೇಕಾದ್ರೆ ಉದ್ದೀಪನವನ್ನು ತಗೊಂಡು ಓಡಿ ಗೆದ್ದು ಬಿಡೋದು. ಇನ್ನೂ ನಿಮ್ಗೆ ಗೊತ್ತಿದೆ ಮ್ಯಾಚ್ ಫಿಕ್ಸಿಂಗ್ ಅಂತ ಏನು ನಾವು ಹೇಳ್ತೇವೆ. ದುಡ್ಡು ತಗೊಂಡು ಆಟದಲ್ಲಿ ಸೋಲುವುದು, ಗೆಲ್ಲುವುದು.
ಇದರಿಂದ ಏನಾಗ್ತದೆ ಅಂದ್ರೆ ಆ ಕ್ರೀಡೆಯ ಮಹತ್ವ ಕಳೆದುಕೊಳ್ಳುತ್ತದೆ. ಮೂಲಭೂತವಾಗಿ ಕ್ರೀಡೆ ಅನ್ನೋದೊಂದು ಮನೋಧರ್ಮ, ಒಂದು ತಾತ್ವಿಕತೆ. ಈ ತಾತ್ವಿಕತೆಯಲ್ಲಿ ನಮಗೆ ಬದುಕಿಗೆ ಬೇಕಾದಂಥ ಸಂದೇಶಗಳಿವೆ. ಆ ಸಂದೇಶಗಳನ್ನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೋಸ್ಕರ ಕ್ರೀಡೆಯನ್ನ ನಾವು ನಮ್ಮ ಸುತ್ತಲೂ ಇಟ್ಟುಕೊಂಡಿದ್ದೇವೆ. ನಮ್ಮಲ್ಲಿ ನಾವು ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಂಡಿದ್ದೇವೆ. ಏನು ನಾವು ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಇದರಲ್ಲಿ ಸೋಲು ಗೆಲುವು ಸಾಮಾನ್ಯ, ನಾವು ಅದನ್ನ ದೊಡ್ಡದು ಮಾಡಬಾರ್ದು. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಮನೋಭಾವನ ನಮಗೆಲ್ಲ ಹೇಳಿಕೊಡ್ತಾರೆ. ಅದನ್ನ ನಮಗೆ ಶಾಲೆಯಲ್ಲಿ ಕೂಡ ಹೇಳಿಕೊಡ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕ್ರೀಡೆ ಅಂದ್ರೆ ಒಂದು ಯುದ್ಧದ ತರ ಆಗಿಬಿಟ್ಟಿದೆ. ಇದಕ್ಕೆ ಉದಾಹರಣೆ ನಮ್ಮ ಭಾರತ ಪಾಕಿಸ್ತಾನ ಮ್ಯಾಚ್ ಬಂದಾಗ ಗೊತ್ತಾಗ್ತದೆ. ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದನ್ನು ನಾವು ಮ್ಯಾಚ್ ಅಂತ ತಿಳ್ಕೊಳ್ಳೋದಿಲ್ಲ. ಅದು ಒಂದು ಭಾರತ ಪಾಕಿಸ್ತಾನ ಯುದ್ಧ. ಇದೊಂದು ದೊಡ್ಡ ದುರಂತ. ಯಾಕಂದ್ರೆ ಕ್ರೀಡೆ ಅನ್ನೋದು ಯಾವತ್ತು ಯುದ್ಧ ಆಗಬಾರ್ದು. ನಾವು ಯುದ್ಧವನ್ನ ಕ್ರೀಡೆಗೆ ಪರಿವರ್ತಿಸುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಂಡು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು. ಆಗ ಮಾತ್ರ ನಾವಿಂಥ ಕ್ರೀಡೋತ್ಸವವನ್ನು ಆಚರಿಸೋದಕ್ಕೆ ಅರ್ಥ ಬರ್ತದೆ ಅಂತ ಹೇಳ್ತೇವೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ಶಾಲಾ ಶಿಕ್ಷಕರಿಗೂ, ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Gratitude is the parent of all the virtues. Now I would like to call Gayatri ma'am to propose the vote of thanks. ವಾರ್ಷಿಕ ಕ್ರೀಡೋತ್ಸವದ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ಉಚ್ಚಿಲಭೂಮಿ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಶಾಲಾ ಸಂಚಾಲಕರಾದ ಶ್ರೀ ದೇವದಾಸ್ ಟಿ ಉಚ್ಚಿತ್ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ವಾರ್ಷಿಕ ಕ್ರೀಡೋತ್ಸವದ ಕ್ರೀಡಾ ಜ್ಯೋತಿಯಿಂದ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆ ನೆರವೇರಿಸಿದ ಶ್ರೀ ರವಿಶಂಕರ್ ನೀಲಾವರ್ರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೂಟದ ಧ್ವಜಾರೋಹಣವನ್ನು ಗೈದ ಶ್ರೀ ನಾಗೇಶ್ UH ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ಗೀತಾ ಡಿ ಶೆಟ್ಟಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿದ್ದು ಅನ್ನ ಕಾರ್ಯ ನಿಮಿತ್ತ ತೆರಳಿರುವ ಶ್ರೀ ಪ್ರಕಾಶ್ ಪಟ್ಟಪಾಡಿ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕ್ರೀಡಾಕೂಟದಲ್ಲಿ ಉಪಸ್ಥಿತರಿರುವ ಮೂರರ ಗೋವಿ ಮಹಾಸಭದ ಅಧ್ಯಕ್ಷರಾದ ಶ್ರೀ ಹರೀಶ್ ಟಿ ಉಚ್ಚಿಲ್ರವರಿಗೂ ಧನ್ಯವಾದಗಳು. ಈ ವಾರ್ಷಿಕ ಕ್ರೀಡೋತ್ಸವದ ಸಂಯೋಜನೆಯಲ್ಲಿ ನಮ್ಮ ಬೆನ್ನೆಲುಬಾಗಿ ಉತ್ತಮ ಸಹಕಾರ ನೀಡಿದ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ರೋಹಿತ್ ಸರ್ ಅವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮೂರ ಭೂಮಿ ಮಹಾಸಭದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಪ್ರೇಮನಾಥ್ ರವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಾಲಕಾಣವರ್ ಸೋಮೇಶ್ ಆಡಳಿತ ಮುಖ್ಯಸ್ಥರು ಅಟ್ಕಶ್ರೀ ಭಗವತಿ ಕ್ಷೇತ್ರ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಎಲ್ಲಾ ವಿಭಾಗದ ಮುಖ್ಯ ಶಿಕ್ಷಕರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಕ್ರೀಡೋತ್ಸವದ ಉದ್ಘಾಟನಾ ಸಮಾರಂಭ ಉಪಸ್ಥಿತರಿದ್ದು ಮುಂದಿನ ಎಲ್ಲಾ ಕ್ರೀಡಾ ಸ್ಪರ್ಧೆಗೆ ನಮ್ಮ ಜೊತೆ ಸಹಕರಿಸಲಿರುವ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸೋಮೇಶ್ವರ ಉಚ್ಚಿಲ ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್ ರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕ್ರೀಡೋತ್ಸವದ ವಿಜೃಂಭಣೆ ಆಚರಣೆಗೆ ಕಾರಣೀಭೂತರಾದ ಎಲ್ಲಾ ಶಿಕ್ಷಕ ವರ್ಗಕ್ಕೂ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೂ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ
ಸಮಾರಂಭದಲ್ಲಿರುವ ಮಾಧ್ಯಮದವರಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.